ಮಂಗಳೂರಿನ ಅತ್ತಾವರ ಕೆಎಂಸಿ ವತಿಯಿಂದ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಹಾಗೂ ಡಾಕ್ಟರ್ ನಾಗವೇಣಿ ಮಂಚಿ ನೇತೃತ್ವದಲ್ಲಿ 22 ಮಂದಿ ತೃತೀಯ ಲಿಂಗಿಗಳಿಗೆ ಮಣಿಪಾಲ್ ಆರೋಗ್ಯ ಸುರಕ್ಷಾ ಕಾರ್ಡ್ ಅನ್ನು ವಿತರಿಸಲಾಯಿತು. ನಗರದ ಅತ್ತಾವರ ಕೆಎಂಸಿಯ ಸುಶ್ರುತ ಹಾಲ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 22 ಮಂದಿ ತೃತೀಯ ಲಿಂಗಿಗಳಿಗೆ ಮಣಿಪಾಲ್ ಆರೋಗ್ಯ ಸುರಕ್ಷಾ ಕಾರ್ಡ್ ಅನ್ನು ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಅವರು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಕೆಎಂಸಿ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಾನ್ ರಾಮ್ ಪುರಂ ಅವರು, ಪ್ರತಿ ರೋಗಿಗಳಿಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಸಂಸ್ಥೆಯ ಧ್ಯೇಯ. ಮನುಷ್ಯರ ನಡುವೆ ಯಾವುದೇ ತಾರತಮ್ಯ ಮಾಡದೆ ಸಹಾಯ ಮಾಡುವುದು ಕರ್ತವ್ಯ. ಲಿಂಗತ್ವ ಅಲ್ಪಸಂಖ್ಯಾತರು ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ನೀಡುವುದರೊಂದಿಗೆ ಯಾವುದೇ ಸಮಸ್ಯೆ ಕಂಡುಬಂದರೂ ತತ್ಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಅದಕ್ಕಾಗಿ ಕಾರ್ಡ್ ಅನ್ನು ವಿತರಿಸಲಾಗಿದೆ ಎಂದರು. ಎಲ್ಲರಿಗೆ ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲರಿಗೆ ಹೆಲ್ತ್ ಅಂತ ಹೇಳಿದರೆ ಸಿಗಬೇಕಾಗ್ತದೆ. ಅದಕ್ಕೆ ಕೆಲವರಿಗೆ ಬರಲಿಕ್ಕೆ ಆಗುವುದಿಲ್ಲ, ಕೆಲವರಿಗೆ ಮನಸ್ಸಿನಲ್ಲಿ ಧೈರ್ಯ ಇರುವುದಿಲ್ಲ ಬರಲಿಕ್ಕೆ, ಕೆಲವರಿಗೆ ಹಣದ ವಿಷಯ ಕಷ್ಟ ಇರ್ತದೆ, ಇದೆಲ್ಲ ಇರ್ತದೆ. ಅಂದರೆ ಸಹ ನಾವೊಂದು ಹೇಳ್ತೇನೆ, ನಮ್ಮದು ಕೆಎಂಸಿ ಹಾಸ್ಪಿಟಲ್ ವಿಷಯ ನಾವು ಹೇಳ್ತೇನೆ, ನಾವು ಯಾರನ್ನು ಸೆಗ್ರಿಗೇಟ್ ಮಾಡೋದಿಲ್ಲ, ಯಾವಾಗಲೂ ಸೆಗ್ರಿಗೇಟ್ ಮಾಡೋದಿಲ್ಲ. ನಾವು ಯಾರು ಪೇಷಂಟ್ ಬಂದರೆ ಸಹ ಅವ್ರನ್ನ ನೋಡಬೇಕು ಅನ್ನೋ ನಮ್ಮದು ಆಸೆ ಇದೆ, ಅವ್ರದ್ದು ಹೆಲ್ತ್ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋ ನಮ್ಮದು ಆಸೆ ಇದೆ. ಅದಕ್ಕೆ ನಿಮಗೆ ಯಾವಾಗಲೂ ಏನು ತೊಂದರೆ ಇದೆ ಬರ್ಬೋದು. ನಾವು ನಮ್ಮದು ಡಿಪಾರ್ಟ್ಮೆಂಟಲ್ಲಿ ನಾವು ಮೇಯ್ನಾಗಿ ಮುಖ್ಯವಾಗಿ ನಮ್ಮದು ಯೂನಿಟ್ನಲ್ಲಿ ಮಾಡೋದು, ನಾವು ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳಿದ್ರೆ, ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳಿದರೆ TB ಇರ್ತದೆ, H1N1 ಇರ್ತದೆ, HIV ಇರ್ತದೆ, ಎಲ್ಲ ಇರ್ತದೆ. ನಮಗೆ ಇದರಲ್ಲಿ ನಿಮಗೆ ಈ ಸ್ಕೀಮ್ನಲ್ಲಿ ಬಂದರೆ ಕೆಲವು ಹೆಲ್ಪ್ ಸಿಗ್ತದೆ. ಅದು ಮಿಸ್ಟರ್ ರಾಕೇಶ್ ಹೇಳ್ತಾರೆ ಯಾವುದೆಲ್ಲ ಹೆಲ್ಪ್ ಸಿಗ್ತದೆ, ಯಾವುದೆಲ್ಲ ಹೆಲ್ಪ್ ಸಿಗೋದಿಲ್ಲ. ಒಂದು ವಿಷಯ ಹೇಳ್ತೀನಿ ನಿಮಗೆ, ಯಾವ ಥರ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ನಿಮಗೆ ಕೇರ್ ಒಳ್ಳೆಯದಾಗಿ ನಾವು ಮಾಡೋದು, ಅದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತೇನೆ. ನಮ್ಮದು ರಥಬೀದಿ ದಯಾನಂದ ಪೈ, ಸತೀಶ್ ಪೈ ಸರ್ಕಾರಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ನಾಗವೇಣಿ ಮಂಚಿ ಮಾತನಾಡಿ, ಜಿ ಶಂಕರ್ ಮತ್ತು ಕೆಎಂಸಿ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಲಿಂಗತ್ವ ಅಲ್ಪಸಂಖ್ಯಾತರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಭಿನಂದನೀಯ. ಖಾಸಗಿ ಆಸ್ಪತ್ರೆಯು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆರೋಗ್ಯ ಕಾರ್ಡ್ ನೀಡಿರುವುದು ಬಹುಶಃ ರಾಜ್ಯದಲ್ಲಿ ಇದು ಪ್ರಥಮ ಹೆಜ್ಜೆ ಎಂದು ಅಭಿಪ್ರಾಯಪಟ್ಟರು. ಜಿ ಶಂಕರ್ ಟ್ರಸ್ಟ್ ಬಳಿ ನಾವು ಈ ಒಂದು ಆಲೋಚನೆಯನ್ನಿಟ್ಟೆವು. ನಮ್ಮ ತೃತೀಯ ಲಿಂಗಿಗಳಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಅಂದರೆ ಅವರಿಗೆ ಏನಾದರೂ ಸಹಾಯ ಮಾಡಬಹುದಾ, ಆರೋಗ್ಯ ಕಾರ್ಡ್ ಬಗ್ಗೆ ಏನಾದರೂ ನಾವು ಸಹಾಯ ಮಾಡಬಹುದಾ ಅಂತ. ಹಾಗೆ ಮಾಹೆ ಅಧಿಕಾರಿಗಳೊಂದಿಗೆ ಕೂಡ ನಾವು ಸಂಪರ್ಕಿಸಿ ಈ ತೃತೀಯ ಲಿಂಗಿಗಳ ಆರೋಗ್ಯದ ಸಮಸ್ಯೆಯನ್ನು ಅವರ ಮುಂದಿಟ್ಟಾಗ ಈ ಎರಡೂ ಸಂಸ್ಥೆಗಳು ಒಟ್ಟು ಸೇರಿ ಇವತ್ತು ಆರೋಗ್ಯ ವಿಮೆಯ ಕಾರ್ಡನ್ನು ನಿಮಗೆ ಕೊಟ್ಟಿದ್ದಾರೆ. ನಾನು ಅವರು ಎರಡೂ ಸಂಸ್ಥೆಗಳಿಗೆ ಮಣಿಪಾಲ ಸಮೂಹ ಸಂಸ್ಥೆಯ ಇನ್ಶೂರೆನ್ಸ್ ವಿಭಾಗದ ಜನರಲ್ ಮ್ಯಾನೇಜರ್ ಶ್ರೀಪತಿ ಕಾರ್ಡ್ನಿಂದಾಗುವ ಉಪಯೋಗಗಳ ಕುರಿತು ಮಾಹಿತಿ ನೀಡಿದ್ರು. ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ನಾವು ಕಾರ್ಡ್ ಕೊಟ್ಟಿದ್ದೇವೆ, ಹೌದು, ಅದನ್ನು ನೀವು ಉಪಯೋಗ ಮಾಡಿಕೊಳ್ಳಿಕ್ಕೆ ಒಂದು ಮನೋಭಾವ, ಅದೊಂದು ಮನಸ್ಥಿತಿಯನ್ನು ನೀವು ಫಸ್ಟ್ ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ ಇಷ್ಟು ತನಕ ಒಂದು ಸ್ವಲ್ಪ ಗೊಂದಲಗಳು ಇರ್ತಾ ಇತ್ತು. ಆದರೆ ಈಗ ಆ ಗೊಂದಲಗಳನ್ನೆಲ್ಲ ಒಂದು ಬಗೆಹರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಆದಂಥ ಒಂದು ಸ್ಥಾನಮಾನಗಳನ್ನು ಒಂದು ಸಿಕ್ಕಿದೆ ಇವತ್ತು. ಸೊ ಹಾಗಾಗಿ ಈ ಆರೋಗ್ಯ ಅಂತ ಹೇಳುವಂಥದ್ದು ಎಲ್ಲ ಮನುಷ್ಯರಿಗೆ ಸಾಮಾನ್ಯವಾಗಿ ಆಗುವಂಥದ್ದೊಂದು, ಅಥವಾ ಏನು ಅನಾರೋಗ್ಯ ಆಗುವಂಥದ್ದು ಎಲ್ಲರಿಗೆ ಒಂದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ ಈ ಒಂದು ಕಾಲಮಾನದಲ್ಲಿ. ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಉಂಟಾದಲ್ಲಿ ನಮ್ಮ ವೈದ್ಯರನ್ನು ಉಚಿತವಾಗಿ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಡಿಂದ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದೀಪಕ್ ಮಡಿ ಅವರು ಲಿಂಗತ್ವ ಅಲ್ಪಸಂಖ್ಯಾತರಿಗೆ HIV ಸೋಂಕು ಕುರಿತ ಕಾರ್ಯಾಗಾರವನ್ನು ನಡೆಸಿಕೊಟ್ರು. ಸೆಪರೇಟ್ ಸಿರಿಂಜ್ ಯೂಸ್ ಮಾಡಿದ್ರೆ ಬರೋದಿಲ್ಲ, ಅದು ಯೂಸ್ ಮಾಡಬಾರ್ದು. ಡ್ರಗ್ಸ್ ತಗೊಳ್ಬಾರ್ದು, ಒಳ್ಳೇದಲ್ಲ ಜೀವ. ಸೇಮ್ ಸಿರಿಂಜ್ ಯೂಸ್ ಮಾಡಿದ್ರೆ ಮತ್ತೆ ಇನ್ನೊಂದು 3 ಡೊನೇಟ್ ಮಾಡಿದ್ರೆ ಬರೋದಿಲ್ಲ.
ಸೋಂಕಿತ ವ್ಯಕ್ತಿಯ ಬ್ಲಡ್ ಅನ್ನು ಪರಿಶೀಲಿಸದೆ ಕೊಟ್ರೆ, ಆದ್ರೆ ಈಗ ಯಾವುದೇ ಒಳ್ಳೆ ಲ್ಯಾಬ್ ಅಲ್ಲಿ ಪರಿಶೀಲಿಸಿ ಕೊಡ್ತಾರೆ. ಟೆಸ್ಟ್ ಮಾಡಿದ್ರೆ ತಾಯಿಯಿಂದ ಮಗುವಿಗೆ ನಾವು ಡ್ಯೂರಿಂಗ್ ಡೆಲಿವರಿ ತಾಯಿಗೆ ಹೆಚ್ಚು ಉಂಟಂತಂದ್ರೆ ಮಗುವಿಗೆ ಹರಡುವುದು. ಗುಡ್. 2ನೇ ಕ್ವಶನ್ಗೆ ಸೂಕ್ತ ಉತ್ತರ ಕೊಟ್ಟಿದ್ದೀವಿ. 3ನೇ ಕ್ವಶನ್, ಈ ರೋಗದ ಲಕ್ಷಣಗಳು ಏನು? ಈ ವೇಳೆ ರಥಬೀದಿ ದಯಾನಂದ ಪೈ, ಸತೀಶ್ ಪೈ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಾಜಶೇಖರ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಮಾರ್ಕೆಟಿಂಗ್ ವಿಭಾಗದ ಡೆಪ್ಯೂಟಿ ಮ್ಯಾನೇಜರ್ ರಾಕೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.